ಗುರು ಮುಖ್ಯ ಪ್ರಾಣ, ನೀನೆವರ ಗುರು ಮುಖ್ಯ ಪ್ರಾಣ. ನಿರಂತರವು ನಂಬಿದೆನು ನಿಖಿಳ ಗುಣಪೂರ್ಣ, ನೀನೆವರ ಗುರು ಮುಖ್ಯ ಪ್ರಾಣ. ಜಾಣೆ ಕೋಮಲೆ ಭಾರತೀಶ, ಜಾಣೆ ಕೋಮಲೆ ಭಾರತೀಶ. ಸಕಲ ಪ್ರಾಣಿಗಳ ಹೃದಯಾಬ್ಜವಾಸ ಸುರೇಶ, ನೀನೆವರ ಗುರು ಮುಖ್ಯ ಪ್ರಾಣ, ನೀನೆವರ ಗುರು ಮುಖ್ಯ ಪ್ರಾಣ. ಸುತನಾಗಿ ರಘುನಾಥ ಪ್ರಿಯ ದೂತ ಬಲು ಯೂಥ ಲಂಕೆಯ ಪೋಕು ಖ್ಯಾತಿಯನು ಪಡೆದೆ. ವಿಶೇಷಕಾರತೇಶ್ವರೇಶ್ವರ ಸರ್ವಸ್ವರೂಪೇ ಭಗವಾನನಾದಿ ಮಮಾಸ್ತಮಾಂಗಲ ವೃದ್ಧಿರಿಃ. ಯತ್ರ ಯೋಗೀಶ್ವರ ಕೃಷ್ಣಾತ್ರ ಭಾರತದನರ್ತರಃ ತತ್ಸಂ ಯೇ ಜನಾ ಪರ್ಯಪಾಸತೆ ತೇಷಾಮಿತ್ಯಾಭಿಪ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಸಂಫಲಂ ಮಯಾ ದೇವಾ ಸ್ಥಾಪಿತಂ ದೇವರಸ್ತವಃ ತೇನಮೇವ ಸಫಲಾವಾಪ್ತಿರ್ ಭವೇತ್ಯವತಾ ಪ್ರಾರ್ಥನಂ ವರಮಂಜಳಿ. ನಾವು ಯಾವುದೇ ಒಂದು ಶುಭ ಕೆಲಸವನ್ನು ಮಾಡಬೇಕಾದ್ರೆ ಇಷ್ಟ ದೇವರನ್ನು, ಗ್ರಾಮ ದೇವರನ್ನು, ಕುಲದೇವರನ್ನು, ಹಾಗೆ ಕ್ಷೇತ್ರ ಸಾನ್ನಿಧ್ಯ ಸ್ವಾಮಿ ದೇವರನ್ನು ಆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡ್ತಕ್ಕಂತಹ ಸತ್ಕರ್ಮ. ವಿಶೇಷವಾಗಿ ಮಹಾಗಣಪತಿ ದೇವರನ್ನು ನಾವು ಆರಾಧನೆ ಮಾಡುವುದರಿಂದ ಏನು ಫಲಗಳು ಪ್ರಾಪ್ತಿಯಾಗ್ತದೆ ಅಂತೇಳಿ ಹೇಳುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಹಾಗಿರುವಾಗ ಆ ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರು ಗಣೇಶ ಸ್ಕಂದ ಸಹಿತ ಒಂದೇ ವಾಂಚಿತ ಸಿದ್ಧಯೇ ಅಂತೇಳಿ ನಮಗೆ 3 ಕೋಟಿ ದೇವತೆಗಳಿದ್ದರೂ ಸಹ ಅಲ್ಲಿ ಸಪರಿವಾರವಾಗಿರ್ತಕ್ಕಂತಹ ದೇವರು ಅಂತೇಳಿ ಹೇಳಿದರೆ ಉಮಾಮಹೇಶ್ವರ ಮತ್ತು ಗಣಪತಿ ಸ್ಕಂದ ಅಂತೇಳಿ ಒಂದು ದಂಪತಿ ಸಹಿತವಾಗಿ ಯಾವುದೇ ಒಂದು ಆರಾಧನೆ ಮಾಡಬೇಕಾದ್ರೆ ನಾವು ಬ್ರಹ್ಮಚಾರಿಯಾಗಿದ್ದರೆ ನಾಗಾರಾಧನೆ ಮಾತ್ರ ಮಾಡ್ಬೋದು. ಹಾಗೆ ವಿವಾಹವಾಗಿದ್ದರೆ ಗೃಹಸ್ಥಾಶ್ರಮ ಅಂತೇಳಿ ದೇವಿ ಪೂಜೆಯನ್ನೆಲ್ಲ ಮಾಡಬೇಕಾದ್ರೆ ಸಂಸಾರಸ್ಥರಾಗಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಶಿವಪೂಜೆ ಲಕ್ಷ್ಮೀ ನರಸಿಂಹ ಅಂತೇಳಿ ಹೇಳಿದರೆ ಅಲ್ಲಿ ದಂಪತಿಗಳು ಇದ್ದವರು ಪೂಜೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಗಣಪತಿಯನ್ನು ಬ್ರಹ್ಮಚಾರಿ ಪೂಜೆ ಮಾಡ್ಬೋದು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಆ ಗಣಪತಿ ದೇವರನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಹೇಗೆ ಅಂತೇಳಿ ಹೇಳಿದರೆ ಎಲ್ಲಕ್ಕೂ ವಿದ್ಯಾರಂಭ ವಿವಾಹೇಚ ಪ್ರವೇಶೇ ನಿರ್ಗಮೇ ತತ ಅಂತೇಳಿ ಹೇಳಿದ್ದಾರೆ. ಯಾವುದೇ ಒಂದು ಶುಭ ಕೆಲಸ ಮಾಡಬೇಕಾದ್ರೂ ಆದಿಪೂಜೋ ವಿನಾಯಕ ಅಂತೇಳಿ. ಆಗಿರುವಾಗ ಗಣಪತಿ ದೇವರಿಗೆ ಪ್ರಥಮ ಪೂಜೆಯನ್ನು ನಾವು ಮಾಡದಿದ್ದರೆ ಅಲ್ಲಿ ವಿಘ್ನವನ್ನು ತಂದಿಡ್ತಾರಂತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಅಷ್ಟಸಿದ್ಧಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಆಗಿರುವಾಗ ನಿನ್ನೆ ದಿವಸ ತಾಯಿಯನ್ನು ಆರಾಧನೆ ಮಾಡಿಕೊಂಡಿದ್ದೇವೆ. ಹಾಗೆ ಆ ತ್ರಿಗುಣಾತ್ಮಿಕ ಆಗಿರ್ತಕ್ಕಂತಹ ಗೌರಿ ಅಂತೇಳಿ ಹೇಳಿದರೆ ನಮಗೆ ಬರ್ತಕ್ಕಂಥ ದುರ್ಗತಿಗಳನ್ನೆಲ್ಲ ನಾಶ ಮಾಡ್ತಕ್ಕಂಥವಳು ಪಾರ್ವತಿ ಅಂತೇಳಿ ಹೇಳ್ತೇವೆ, ಶಕ್ತಿ ಅಂತೇಳಿ ಹೇಳ್ತೇವೆ. ಇವತ್ತಿನ ದಿವಸ ಮಗನನ್ನು ಆರಾಧನೆ ಮಾಡೋದ್ರಿಂದ ಹೇಗೆ ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರು ಗಣೇಶ ಸ್ಕಂದ ಸಹಿತ ಒಂದೇ ವಾಂಚಿಸಿದ್ದೆ. ಆ ಸಪರಿವಾರ ದೇವತೆಗಳಾದಂತಹ ಗಣಪತಿ ದೇವರನ್ನು ಆರಾಧನೆ ಮಾಡಿದರೆ 3 ಮುಕ್ಕೋಟಿ ದೇವತೆಗಳನ್ನು ಆರಾಧನೆ ಮಾಡಿದಂತಹ ಫಲ ಪ್ರಾಪ್ತಿಯಾಗ್ತಂತೆ. ಹಾಗಾಗಿ ವಿಶೇಷವಾಗಿ ನಮಗೆ ಚೌತಿಯನ್ನು ಪೂರ್ವಕಾಲದಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಆಯಾಯ ಮಂದಿರಗಳಲ್ಲಿ ಮಾತ್ರ ಅಥವಾ ಮನೆಗಳಲ್ಲಿ ಸಣ್ಣ ಸಣ್ಣ ಮೂರ್ತಿ ಇಟ್ಟುಕೊಂಡು ಪೂಜೆ ಮಾಡ್ತಿದ್ದೆವು. ಇದು ಹಿಂದೂಗಳಲ್ಲಿ ಐಕ್ಯತೆ ಬರಬೇಕು ಅಂತೇಳಿ ಹೇಳುವಂಥ ಉದ್ದೇಶಕ್ಕೋಸ್ಕರವಾಗಿ ಬಾಲಗಂಗಾಧರ ತಿಲಕರು ಸೇರಿಕೊಂಡು ಮಾಡಿರ್ತಕ್ಕಂತಹ ಸಾರ್ವಜನಿಕ ಗಣಪತಿ ಅಂತೇಳಿ ಹೇಳಿದರೆ ಅಲ್ಲಿ ಆದರೂ ಹಿಂದೂಗಳೆಲ್ಲ ಒಂದು ಐಕ್ಯತೆಯಲ್ಲೇ ಬರಬೇಕು. ಯಾಕೆ ಹೇಳಿದರೆ ಅಲ್ಲಿ ನಮ್ಮ ಮಾತ ಒಂಜಪ್ಪೆ ಜೋಕ್ಲು ಅಂತ ಅಂಡಲ್ಲ ಐಟು ಇರೋತ್ತ ಮೂಜಿಗೊಟ್ಟಿ ಜಾತಿ ಉಪಜಾತಿ ಪೂರ ಬರ್ಕೊಂಡು ಐಕೋಸ್ಕರವಾದ ಐನು ಪೂರ ನಮ್ಮ ಐನು ಪೂರ ಬುಡ್ದು ಆನಿದ ದಿನ ಚೌತಿದ ದಿನ ಅಂಡಲ್ಲ ನಮ್ಮ ಮಾತ ಸೇರ್ದು ನವರಾತ್ರಿ ಪೂರ ಸೇರ್ದು ಐನು ಮಲ್ಪೋಡು ಪಂಡದು ಐಕೋಸ್ಕರವಾದ ಚೌತಿ ಆಚರಣೆಯನ್ನು ಮಲ್ತೇವೆ. ಬೊಕ್ಕ ಪೂರ ಸಾರ್ವಜನಿಕ ಅವು ಪೂರ ಸಂಘ ಬತ್ತದು ಇತ್ತೆ ಮಾತಲ ಅಷ್ಟಮಿಡ್ದು ಸಹಿತ ಮಾತಲ ಸಾಮೂಹಿಕವಾದ ಆಪುಂಡು ಅಂಡ ಮೂಲ ಐಕ್ ಆ ಚೌತಿಡ ಅಂಡಲ್ಲ ಆ ಸಂಘಟನೆ ಕೆಲವು ಸಂಘಟನೆ ಏನು ನಮಗೆ ಉಂಡು ಮಲ್ತು ಕೊರ್ದು ಆ ಪ್ರತಿಷ್ಠಾ ಲಗ್ನನ ನಿವಾರಣೆ ಆ ಪ್ರತಿಷ್ಠಾ ಲಗ್ನ ಬರ್ಪೆಂಚಿತನ ಸಮಸ್ತ ವಿಘ್ನ ಪೂರ ನಿವಾರಣೆ ಮಲ್ತು ಕೊರ್ದು ಹಿಡ್ದವರ ನಮಕ್ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಪ್ರಾಪ್ತಿ ಆವಡು ಹಿಡ್ದವರ ನನ್ನ ಇನಿಡ್ದು ಆ ಬಯ್ಯ ಮುಟ್ಟ ವಿಸರ್ಜನಾ ಪೂಜಾ ಕಾಲ ಮುಟ್ಟ ಬರ್ಪೆಂಚಿತನ ಒವೇ ಒಂಜಿ ಸಮಾರಂಭಗಳಾವಡು ಒವೇ ಒಂಜಿ ನಮಕ್ ಐಟು ವಿಘ್ನನ ಬರಂದೆ ಎಡ್ಡ ರೀತಿಡು ಸತ್ಕರ್ಮನ ದೇವರು ನಮಕ್ ನೆರವೇರಿಸಾದ ಕೊರಡು ಪೂ ಕೊರ್ಪು ನಡೆಗೆ ಪೂತ ಎಸಳನ್ನು ಪರಿಕಲ್ಪನೆ ಮಲ್ತೊಂದು ಈ ಸೇವೆನ ಎಡ್ಡ ರೀತಿಡು ಸ್ವೀಕಾರ ಮಲ್ತೊಂದು ಸತ್ಫಲ ನೆಂಕರಿಗೆ ಅನುಗ್ರಹ ಮಲ್ತು ಕೊರಡು ಒಂದು ಪಂಡದು ದೇವರೆಗೂ ಇಷ್ಟ ದೇವರೆಗೂ ಗ್ರಾಮ ದೇವರೆಗೂ ಕುಲ ದೇವರೆಗೂ ಅಂಚನೆ
ಗೌರಿ ಗಣಪತಿ ಉಮಾಮಹೇಶ್ವರ ದೇವರನ್ನು ದುಂಬುದಿ ಒಂದು ಇನಿತ ದಿನ ಮಲ್ಪೆಂಚಿತ ಸಕಲ ಸತ್ಕರ್ಮನ ಎಡ್ಡೆಡ ನೆರವೇರಿಸಾದ ಹೊರದು ಸತ್ಫಲನ ಅನುಗ್ರಹವಂತ ಕೊರಡು ಪಂಡದು ಪ್ರಾರಂಭ ಕಾಲದ ದೇವರಿಗೆ ನಮ ಫಲದೀದು ಪ್ರಾರ್ಥನಾ ಅರ್ಪಣದಾಯ ಗಜಾನನ ಮಹರ್ನಿಶಂ ಅನೇಕದಂ ತಂಭಕ್ತಾನಾಂ ಏಕದಂತಮಪಾಸ್ಮಹೇ ಪಾಡ್ಲೆ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾದಿದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಶಂಕರಾಚಾರ್ಯೇಭ್ಯೋ ನಮಃ ಗುರುಭ್ಯೋ ರಘುನಾಥ ಪ್ರಿಯ ದೂತ ಬಲು ಯೂಥ ಲಂಕೆಯ ಪೋಕ್ಕು ಖ್ಯಾತಿಯನು ಪಡೆದೆ ಸೀತೆ ಗುಂಗುರವಿತ್ತು ಭೀತಿ ಹೋತ್ರಗೆ ಪುರವ ಪ್ರೀತೆನಿಸಿದಾತ ದಿತಿ ಜಾತರಿಗೆ ಭೀತಿಕರ ಸೀತೆ ಗುಂಗುರವಿತ್ತು ಭೀತಿ ಹೋತ್ರಗೆ ಪುರವ ಪ್ರೀತೆನಿಸಿದಾತ ದಿತಿ ಜಾತರಿಗೆ ಭೀತಿಕರ ನೀನೆವರ ಗುರು ಮುಖ್ಯ ಪ್ರಾಣ ನೀನೆವರ ಗುರು ಮುಖ್ಯ ಪ್ರಾಣ ಬಕರ ಮಂಡೆಯನು ಒಡೆದು ಉದ್ದಂಡ ಮಗಧಾಧಿಪನ ದಂಡವನು ಸೀಳಿ ಲಂಡಕೀಚಕ ಬಕರ ಮಧುರಪುರವಾಸ ಸಿದ್ಧಿವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮಧುರಪುರವಾಸ ಸಿದ್ಧಿವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಗಂಧ ಸಿಂಧೂರ ಸುಗಂಧದ ರಶಿನ ಸುಂದರಾಂಗ ನಿನ್ನ ಅಂಗಕ್ಕೆ ಲೇಪನ ಗಂಧ ಸಿಂಧೂರ ಸುಗಂಧದ ರಶಿನ ಸುಂದರಾಂಗ ನಿನ್ನ ಅಂಗಕ್ಕೆ ಲೇಪನ ಮಂದಾರ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಮಂದಾರ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಮಾಲೆ ಕೊರಳಲಿರೇ ನಿನಗತಿ ಭೂಷಣ ನಿನಗತಿ ಭೂಷಣ ಮಧುರಪುರವಾಸ ಸಿದ್ಧಿವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ
ಗೌರಿಯಾಗಿ ಗಣೇಶದೇವರಿಗೆ ಮಹಾಪೂಜೆ ನಡೆಯುತ್ತಿದೆ. ಎಲ್ಲ ಭಕ್ತರು ಊಟ ಮಂಟಪದ ಬಳಿ ಕೊಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ದೇವರಿಗೆ ಮಹಾಪೂಜೆ ಆರಂಭವಾಗಿದೆ. ದಯವಿಟ್ಟು ಎಲ್ಲ ಭಕ್ತರು ಪೂಜಾ ಮಂಟಪದತ್ತ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಒಂದು ಆರತಿ ಹೋಗಿ ಆ ಮೂರ್ತಿ ಮಣ್ಣದು ಬಂದು ಮುಂಚಿನ ಮೂರ್ತಿ ನಮ್ಮ ಆವಾಹನೆ ಬಂದದ್ದು ಆ ದೇವರೇನು ಮುಂಜಿನ ಮಟ್ಟದ ನಮ್ಮ ಪೂಜೆ ಬಂದದ್ದು ಆ ಮಣ್ಣುಡು ಬತ್ತನಂಚಿತ್ತಿನ ಮೂರ್ತಿ ಪಿರ ಮಣ್ಣಿಗೆ ಬುಡ್ಪುನಂಚಿತ್ತಿನ ಕಾರ್ಯಕ್ರಮ ನಮ್ಮಲಂಚಿನ ಮಣ್ಣುಡೆ ಬರ್ಪುನಂಚಿತ್ತಿನ ದೇಹ ಪಿರ ಮಣ್ಣಿಗೆ ಬೂಪುನಂಚಿತ್ತಿನ ದೇಹ ಇನ್ನಡು ಮಂಕುನ ಪಾಪಕರ್ಮ ಮಸ್ತೊಪ್ಪು అయినా ಮಹಾಗಣಪತಿ ದೇವೇರು ಗೋರೆಯನ್ನು ಮನ್ನಿಸಾದ ಗುರು ಹಿರಿಯರನ್ನ ಆಶೀರ್ವಾದ ನಮ್ಮ ಮಿತ್ತು ಸದಾ ಇದ್ದದು ನಮ್ಮ ಮನ್ಪುನಂಚಿತ್ತಿನ ಕಾರ್ಯಾಡು ವ್ಯಾಪಾರ ನಂಗೆ ಯಶಸ್ಸು ಬರ್ತದು ಆ ದೇವೇರಿ ನಮ್ಗೆ ಕೈ ಬರ್ತದು ಎಡ್ಡೆ ಸಾದಿಡು ನಡಪವಾಡು ಬಂದ ಆ ಗಣಪತಿಗ ಪ್ರಾರ್ಥನೆ ಬಂತೊಂದು ಇನ್ನಿತ ದಿನ ಮಂದಿನ ಚಿತ್ತಿನ ಆ ಗಣಪತಿನ ಆರಾಧನೆ ಇಡಕ್ಕೆ ನಮ್ಮ ಪೂರ್ಣವಂತೊಂದು ಆ ದೇವೇರೇನು ಇನಿ ಉತ್ಸವಡು ನಮ್ಮ ಕೊನೋದು ಸಮುದ್ರ ವಿಸರ್ಜನೆ ಮನ್ಪೆರಲ್ಲ ಆ ದೇವರು ಬರ್ಪುನಂಚಿತ್ತಿನ ಮಾತ ವಿಘ್ನನ್ನ ಕಳೆ ಕಮ್ಮಿ ಮಂತು ಕೊಡ್ದು ಕಾಲ ವಿಘ್ನ ಬರಂದಿಲೆಕ್ಕ ಕಾತೊಂದು ಬರಡಿಂದ ಆ ದೇವರ ಪ್ರಾರ್ಥನೆ ಮಂತೊಂದು ಮುಂದುವರಿಸುವ ಮದನಂತೇಶನ ಸನ್ನಿಧಿಗೆ ನೀನು ಮದರು ಕರದಲ್ಲಿ ಸೇರಿ ಬಂದೆ. ಮದನಂತೇಶನ ಸನ್ನಿಧಿಗೆ ನೀನು ಮದರು ಕರದಲ್ಲಿ ಸೇರಿ ಬಂದೆ. ಪಾದನಂಬಿದ ಜನಕ್ಕೆ ವೇದಮೂರುತಿಯಾಗಿ ಸದಾ ಹರಸುತ್ತಲಿ ಗಣಪನಿ ನಿಂದೆ. ಗಣಪನಿ ನಿಂದೆ. ಮಧುರ ಪುರವಾಸ ಸಿದ್ಧಿ ವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ. ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ. ತುಪ್ಪ ಹೋಳಿಗೆ ಬೆಲ್ಲ ದಿವ್ಯಾನಗಳೆಲ್ಲ ಕಬ್ಬು ಕದಳಿ ಮತ್ತೆ ಪಂಚಕಜಾಯವು. ತುಪ್ಪ ಹೋಳಿಗೆ ಬೆಲ್ಲ ದಿವ್ಯಾನಗಳೆಲ್ಲ ಕಬ್ಬು ಕದಳಿ ಮತ್ತೆ ಪಂಚಕಜಾಯವು. ಅಪ್ಪ ಸೇವೆಯ ಮಾಡಿ ಧನ್ಯರಾದೆವು ನಾವು. ಅಪ್ಪ ಸೇವೆಯ ಮಾಡಿ ಧನ್ಯರಾದೆವು ನಾವು. ಅರ್ಪಿತ ನಿನಗಿದು ನಿತ್ಯ ನೈವೇದ್ಯವು. ನಿತ್ಯ ನೈವೇದ್ಯವು. ಮಧುರ ಪುರವಾಸ ಸಿದ್ಧಿ ವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ. ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ.
परशिव पार्वती तनया गणपति दुरित निवारक मधुपुरदधिपति परशिव पार्वती तनया गणपति दुरित निवारक मधुपुरदधिपति परम पवित्रन पादारविंदके निरत बेळगुवेवु नवमंगलारती नवमंगलारती मधुरपुरवासा सिद्धिविनायक ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮಧುರ ಪುರವಾಸ ಸಿದ್ಧಿ ವಿನಾಯಕ ಮೊದಲ ಪೂಜೆಯು ನಿನಗೆ ಗೋವಿಂದ 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 ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರಯಾರೆ ಬಪ್ಪ ಮೋರಯಾರೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಮಹಾಗಣಪತಿ ದೇವರ ಪಾದರ ಬಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗಣಪತಿ ಬಪ್ಪ 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 ವರ್ಷ ವರ್ಷ ಲೌಕರ್ಯ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ